ತುಳು ಭಾಷೆಯನ್ನ ಸಂವಿಧಾನದ 8ನೇ ಪರಿಚ್ಛೇದಕ್ಕೆ ಸೇರಿಸುವ ಪ್ರಯತ್ನದಲ್ಲಿ ಭಾಷಾ ವಿಷಯವಾದ ಶಾಸ್ತ್ರ ಗ್ರಂಥಗಳು ಹಾಗೂ ಪದಕೋಶಗಳ ಅಗತ್ಯವಿದೆ. ಆ ನಿಟ್ಟಿನಲ್ಲಿ ನಿಟ್ಟೆ ವಿವಿ ತುಳು ಭಾಷಾ ಪೀಠ ಡಾಕ್ಟರ್ ಪದ್ಮನಾಭ ಕೇಕುಣ್ಣಯ್ಯ ಹಾಗೂ ಡಾಕ್ಟರ್ ಸಾಯಿಗೀತಾ ಅವರ 5 ವರ್ಷಗಳ ನಿರಂತರ ಪರಿಶ್ರಮದ ಫಲವಾಗಿ ತುಳು ಜ್ಞಾತಿ ಪದಕೋಶವನ್ನು ಹೊರತಂದಿದೆ. ಈ ಪದಕೋಶವು ಸಂಶೋಧನಾಸಕ್ತರಿಗೆ ಹಾಗೂ ಅಧ್ಯಯನ ನಡೆಸುವವರಿಗೆ ಬಹಳ ಉಪಯುಕ್ತವಾಗಲಿದೆ ಎಂದು ನಿಟ್ಟೆ ವಿಶ್ವವಿದ್ಯಾನಿಲಯದ ಕುಲಪತಿ ಪ್ರೊಫೆಸರ್ ಡಾಕ್ಟರ್ ಸತೀಶ್ ಕುಮಾರ್ ಭಂಡಾರಿ ಹೇಳಿದರು. ದೇಳಕಟ್ಟಿಯ ನಿಟ್ಟೆ ಪರಿಗಣಿಸಲಾಗಿರುವ ವಿಶ್ವವಿದ್ಯಾನಿಲಯ ಸೆಮಿನಾರ್ ಹಾಲ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತುಳು ಜ್ಞಾತಿ ಪದಕೋಶ ರಚನೆಗೆ 2014ರಲ್ಲಿ ನಿಟ್ಟೆ ವಿಶ್ವವಿದ್ಯಾನಿಲಯದ ಕುಲಾಧಿಪತಿ ವಿನಯ್ ಹೆಗ್ಡೆ ಅವರು ಚಾಲನೆ ನೀಡುವ ಮೂಲಕ ಯೋಜನೆ ನಿಟ್ಟೆ ವಿಶ್ವವಿದ್ಯಾನಿಲಯ ಪ್ರಾಯೋಜಿತ ಯೋಜನೆಯಾಗಿ ರೂಪುಗೊಂಡಿತು. ಗಣಕಯಂತ್ರಕ್ಕೆ ಭಾರತೀಯ ಲಿಪಿಗಳನ್ನು ಅಳವಡಿಸಿದ ಪ್ರೊಫೆಸರ್ ಕೆಪಿ ರಾವ್ ಅವರು ತಾವು ರೂಪಿಸಿದ ಅಪಾರ ಹೆಸರಿನ ಫಾಂಟ್ ತಂತ್ರಾಂಶವನ್ನ ತುಳು ಜ್ಞಾತಿ ಪದಕೋಶಕ್ಕೆ ಒದಗಿಸಿದ ಡಾಕ್ಟರ್ ಪದ್ಮನಾಭ ಕೇಕುಣ್ಣಯ್ಯ ಅಕ್ಷರಶಃ ರೂಪರೇಷೆಯನ್ನ ಸಿದ್ಧಪಡಿಸಿ ಅದರ ಕಾರ್ಯವಿಧಾನಗಳನ್ನು ರೂಪಿಸಿದ್ದಾರೆ. ನೂತನ ತುಳು ಜ್ಞಾತಿ ಪದಕೋಶ ಡಾಕ್ಟರ್ ಪದ್ಮನಾಭ ಕೇಕುಣ್ಣಯ್ಯ ಹಾಗೂ ಡಾಕ್ಟರ್ ಸಾಯಿಗೀತಾ ಸಂಪಾದಕತ್ವದಲ್ಲಿ ಡಾಕ್ಟರ್ ವಾಮನಾನಂದಪುರ ಬೆನೆಟ್ ಅಮ್ಮನ ಹಾಗೂ ತಾಂತ್ರಿಕ ಸಹಾಯಕ ಪ್ರದ್ಯುತ್ ಹೆಗಡೆ ಹಾಗೂ ವಿವಿಧ ಸಂಸ್ಥೆಗಳ ವಿದ್ವಾಂಸರ ಸಹಯೋಗದಲ್ಲಿ ಸಂಪಾದನಾ ಕಾರ್ಯ ನಡೆದು ಸಂಪನ್ನಗೊಂಡಿದ್ದು, ಮಾರ್ಚ್ 15ರಂದು ಬೆಳಗ್ಗೆ 11 ಗಂಟೆಗೆ ನಿಟ್ಟೆ ವಿಶ್ವವಿದ್ಯಾನಿಲಯ ಕೆಎಸ್ ಹೆಗಡೆ ಆಸ್ಪತ್ರೆಯ ಚಿಂತನಾ ಸಭಾಂಗಣದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಲೋಕಾರ್ಪಣೆಗೊಳ್ಳಲಿದೆ ಎಂದರು. ಜ್ಞಾತಿ ಪದಕೋಶ, ಜ್ಞಾತಿ ಪದ ಎಂದು ಹೇಳಿದರೆ ರಿಲೇಟೆಡ್ ಅಂದರೆ ಇಂಗ್ಲೀಷಲ್ಲಿ ಕಾಗ್ನೆಟ್ ಅಂತ ಹೇಳ್ತಾರೆ, ಲ್ಯಾಟಿನಲ್ಲಿ ಕಾಗ್ನೆಟಸ್ ಅಂತ ಹೇಳ್ತಾರೆ. ಕಾಗ್ನೆಟಸ್ ಅಂತ ಹೇಳಿದರೆ ಅದರ ಸರಿಯಾದ ಅರ್ಥ ಅಂತ ಹೇಳಿದರೆ ಬ್ಲಡ್ ರಿಲೇಟಿವ್ ಅಂತ ಹೇಳ್ತಾರೆ, ಅಂದರೆ ರಿಲೇಟೆಡ್ ಬ್ಲಡ್ ರಿಲೇಟಿವ್ ಅಂತ ಹೇಳ್ತೇವೆ. ರಿಲೇಟೆಡ್ ಶಬ್ದಗಳನ್ನು ಕಾಗ್ನೆಟ್ ಅಥವಾ ಜ್ಞಾತಿ ಪದ ಅಂತ ಹೇಳ್ತೇವೆ. ತುಳುವಿಗೆ ತಮಗೆ ಗೊತ್ತಿದ್ದಾಗೆ ದ್ರಾವಿಡ ಭಾಷೆಯ ಒಂದು ಮುಖ್ಯವಾದಂಥ ಒಂದು ಅಂಗ. ಇದರಲ್ಲಿ ನಮಗೆ 5 ದ್ರಾವಿಡಿಯನ್ ಲ್ಯಾಂಗ್ವೇಜಸ್ ಇದ್ದಾವೆ. ನಮಗೆ ಕೊಡವ ಭಾಷೆ ಇದೆ, ಬ್ಯಾರಿ ಭಾಷೆ ಇದೆ. ಇದಕ್ಕೆಲ್ಲ ಮೂಲ ಒಂದೇ, ದ್ರಾವಿಡಿಯನ್ ಲ್ಯಾಂಗ್ವೇಜ್ ಒಂದು ಮೂಲ ಒಂದೇ. ಈ ಭಾಷೆಯಲ್ಲಿ ಕೆಲವು ಶಬ್ದಗಳು, ಕೆಲವು ಪದಗಳು ಮೂಲ ಒಂದೇ ಆಗಿರುವುದರಿಂದ ಅದು ಬೇರೆ ಬೇರೆ ಭಾಷೆಯವರು ಮಾತನಾಡುವಾಗ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಉಚ್ಚಾರಣೆ ಮಾಡಬಹುದು, ಅದನ್ನು ಬಳಸಬಹುದು. ಆನಂತರ ಮಾತನಾಡಿದ ತುಳು ಜ್ಞಾತಿ ಪದಕೋಶದ ಡಾಕ್ಟರ್ ಪದ್ಮನಾಭ ಕೇಕುಣ್ಣಯ್ಯ ಅವರು 7,064 ಮುಖ್ಯ ಪದಗಳಿದ್ದು 37,300ಕ್ಕೂ ಹೆಚ್ಚು ಜ್ಞಾತಿ ಪದಗಳಿಗೆ ಅರ್ಥ ನೀಡಲಾಗಿದೆ. ಎಲ್ಲಾ ಭಾಷೆಯ ಮೂಲಪ್ರತಿ ಓದಿಯೇ ಸಿದ್ಧಪಡಿಸಲಾಗಿದೆ ಎಂದು ಹೇಳಿದ್ರು. ಅಂದರೆ ಈಗ ನಮ್ಮ ಮೊದಲು ತುಳು ನಿಘಂಟು ಅಂತ ಉಡುಪಿ ಗೋವಿಂದಪೇಟೆ ಸಂಶೋಧನಾ ಕೇಂದ್ರದಿಂದ ಪ್ರಕಟ ಆಗಿತ್ತು 6 ಸಂಪುಟಗಳಲ್ಲಿ. ಅದರ ಕೆಲಸದಲ್ಲಿ ನಾನು ನಿರ್ವಹಿಸಿದ್ದೆ. ಅದರ ಅನುಭವದಲ್ಲಿ ನಾವು ಇದಕ್ಕೆ ಒಂದು ರೂಪರೇಖೆಯನ್ನು ನಿರ್ಮಾಣ ಮಾಡಿ ಈ ಕೆಲಸವನ್ನು ಮುಂದುವರಿಸಿದ್ದೇವೆ. ಇದರಲ್ಲಿ ಸಾಮಾನ್ಯವಾಗಿ ಈ ಜ್ಞಾತಿ ಪದಕೋಶ ಮಾಡುವಾಗ ಅಲ್ಲಿ ಕೆಲವು ಸಮಸ್ಯೆಗಳು ಬರ್ತವೆ. ಅಂತ ಹೇಳಿದ್ರೆ ಅಲ್ಲಿ ಯಾವ ಭಾಷೆಯ ಪದಗಳನ್ನು ಉಪಯೋಗಿಸ್ತೇವೆ ಅಂದರೆ ಎಲ್ಲ ಭಾಷೆ ಎಲ್ಲರಿಗೂ ಓದಲಿಕ್ಕೆ ಬರಲಿಕ್ಕೆ ಗೊತ್ತಿರೋದಿಲ್ಲ. ಆದರೆ ನಮಗೆ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ, ನಾವು ಈಗ ತಮಿಳಾಗಲಿ ಮಲಯಾಳ ಆಗಲಿ ತೆಲುಗಾಗಲಿ ಆ ಒರಿಜಿನಲ್ ಸ್ಕ್ರಿಪ್ಟಲ್ಲೇ ಓದಿ ನಾವು ಅದರ ಪೂರ್ತಿ ಇನ್ಫಾರ್ಮೇಷನ್ ಇದಕ್ಕೆ ಹಾಕಿಕೊಂಡಿದ್ದೇವೆ. ಅದು ನಮ್ಮೊಂದು ಈ ಕೃತಿಯ ಹೆಗ್ಗಳಿಕೆ. ಅದು ಬೇರೆ ಯಾವ, ಈಗ ನಮಗೆ ಮೊದಲು ಈ ದ್ರಾವಿಡಿಯನ್ ಎಟಿಮಾಲಜಿಕಲ್ ಡಿಕ್ಷನರಿ ಅಂತ ಟಿ ಬರೋ ಮತ್ತು MBMN ಅವರು ಫಸ್ಟ್ ಮಾಡಿದ್ದಾರೆ. ಅದರಲ್ಲಿ 29 ದ್ರಾವಿಡ ಭಾಷೆಗಳನ್ನು ಇನ್ಕ್ಲೂಡ್ ಮಾಡಿದ್ದಾರೆ. ಆಮೇಲೆ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ದ್ರಾವಿಡ ಭಾಷಾ ಜ್ಞಾತಿ ಪದಕೋಶ ಅಂತ ಬಂದಿದೆ. ಅದರಲ್ಲಿ ನಮ್ಮ ಹಾಗೆ 6 ಭಾಷೆಗಳನ್ನು ಉಪಯೋಗಿಸಿ ಮಾಡಿದ್ದಾರೆ. ಆದರೆ ಅಲ್ಲಿ ಕನ್ನಡ ಲಿಪಿಯನ್ನು ಮಾತ್ರ ಉಪಯೋಗಿಸಿದ್ದಾರೆ. ನಾವು ಆದರೆ ಇಲ್ಲಿ ಕನ್ನಡ ಮತ್ತು ರೋಮನ್ ಸ್ಕ್ರಿಪ್ಟನ್ನು, ರಿವೈಸ್ಡ್ ರೋಮನ್ ಸ್ಕ್ರಿಪ್ಟನ್ನು ಉಪಯೋಗ ಮಾಡಿಕೊಂಡು ಎಲ್ಲರಿಗೂ ಕನ್ನಡ ಲಿಪಿ ಗೊತ್ತಿಲ್ಲದ ಎಲ್ಲರಿಗೂ ಉಪಯೋಗ ಆಗುವ ಹಾಗೆ ನಾವು ಅದನ್ನು ಇದರಲ್ಲಿ ಮಾಡಿದ್ದೇವೆ. ಅದು ಈ ಕೃತಿಯ ಇನ್ನೊಂದು ವೈಶಿಷ್ಟ್ಯ. ಇದೇ ವೇಳೆ ಡಾಕ್ಟರ್ ಸಾಯಿಗೀತಾ ಅವರು ಮಾತನಾಡಿ, ತುಳು ಜ್ಞಾತಿ ಪದಕೋಶ ತುಳುವರಿಗೆ ಮಾತ್ರವಲ್ಲ ಇಡೀ ದ್ರಾವಿಡ ಕುಟುಂಬಕ್ಕೆ ಉಪಯುಕ್ತವಾಗಲಿದ್ದು, ತುಳುವಿನಲ್ಲಿ ಯಾವುದೇ ಕೆಲಸಗಳನ್ನು ಮಾಡುವಾಗ ಮುಖ್ಯವಾಗಿ ಅದರ ಸಹೋದರಿ ಭಾಷೆಗಳಾದ ಕನ್ನಡ, ಕೊಡವ, ಮಲಯಾಳ, ಬ್ಯಾರಿ, ತಮಿಳು ಮತ್ತು ತೆಲುಗು ಭಾಷೆಗಳ ಅರಿವು ಅನಿವಾರ್ಯ. ಅಂತಹ ಸಂದರ್ಭದಲ್ಲಿ ತುಳು ಪದಗಳಿಗೆ ತುಳು ಜ್ಞಾತಿ ಪದಕೋಶ ಉಪಯುಕ್ತವಾಗಿದ್ದು, ಭಾಷೆಯ ಜ್ಞಾನ ಹಾಗೂ ಸೊಬಗನ್ನು ಅರಿಯಲು ಸಹಕಾರಿಯಾಗಲಿದೆ ಎಂದರು. ಅದರಲ್ಲಿ ನಮ್ಮ ಉಚ್ಚಾರವನ್ನು ಹೇಗೆ ಬರಬೇಕು ಅಂತ ತಿಳ್ಕೊಳ್ಳಿಕ್ಕಾಗಿ ಕನ್ನಡದಲ್ಲಿ ನಾವು ತುಳುವಿನಲ್ಲಿ ಒಂದು ವಿಶೇಷ ಸ್ವರ ಇದೆ, ಅಂತ ಉಪಯೋಗಿಸ್ತೇವೆ. ಅದು ಸ್ವಲ್ಪ ದೀರ್ಘ ಇರುತ್ತೆ. ಉಳಿದರಲ್ಲಿ ಕನ್ನಡದಲ್ಲಿ ಹೇಳಿದ್ರೆ ಕಾರ್ ಅಂತ ಹೇಳೋದಿಲ್ಲ, ಕಾರು ಹೇಳ್ತೇವೆ ನಾವು.
ಅಂಥದ್ದನ್ನು ನಾವು ಕನ್ನಡದಲ್ಲಿ ಹೇಗೆ ಬಳಕೆ ಮಾಡ್ಬೋದು ಅಂದರೆ ಕನ್ನಡ ಅಕ್ಷರಗಳ ಲಿಪಿಯಲ್ಲಿ ಕೊಡುವಾಗ ಅದನ್ನು ಕಾರ್ ಅಂತ ಬರೆದ್ರೆ ಅವರು ಕಾರ್ ಅಂತಲೇ ಓದ್ತಾರೆ, ಕಾರು ಅಂತ ಹೇಳೋದಿಲ್ಲ. ಅದನ್ನು ಸ್ಪಷ್ಟವಾಗಿ ಅವರಿಗೆ ಕನ್ನಡದವರಿಗೆ ಕೂಡ ಗೊತ್ತಾಗಬೇಕು ಅನ್ನೋ ರೀತಿಯಲ್ಲಿ ಈಗ ನಾವು ರಿವೈಸ್ ರೋಮನ್ನಲ್ಲಿ ಅದಕ್ಕೆ ಯುಗೆ ಅಡಿಗೆ ಒಂದು ಡಾಟ್ ಹಾಕ್ತೇವೆ, ಹಾಗೆ ಊಗೆ ಏನು ಮಾಡಬೇಕಿದ್ರೆ ಹೇಗೆ ಮಾಡೋದು ಅನ್ನೋ ರೀತಿಯಲ್ಲಿ ಯೋಚಿಸಿ ಅದಕ್ಕೆ ಒಂದು ವಿಶಿಷ್ಟ ಸಂಜ್ಞೆಯನ್ನು ಕೊಟ್ಟಿದ್ದೇವೆ, ಅದನ್ನು ತೋರಿಸಿದ್ದೇವೆ. ಅದರಲ್ಲಿ ಅದು ಈಗ 1300ಕ್ಕೂ ಮಿಕ್ಕಿ ಪುಟಗಳಿವೆ. ಅದರಲ್ಲಿ ಮೊದಲಿನ 480 ಪುಟಗಳು ಪ್ರಸ್ತಾವನೆ, ಇಂಡೆಕ್ಸ್ ಇತ್ಯಾದಿಗಳು ಬರ್ತವೆ. ಆರಿಫ್ ಕಲ್ಕಟ, ವಿ4 ನ್ಯೂಸ್ 24/7 ದೇಳಕಟ್ಟೆ.